ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ನಾವು ಕೆಂಪು ಕಲ್ಲಿನ ಕೋರೆಗೆ ಹೋಗುವ. ಮನೆ ಕಟ್ಟುವ ಕಲ್ಲು ಉಂಟಲ್ಲ, ಆ ಕಲ್ಲಿನ ಕೋರೆಗೆ ಹೋಗುವ. ಈ ಕಲ್ಲಿನ ಸೈಜ್ ಹೇಗಿರ್ತದೆ ಅಂತ, ಹೈಟ್ ಎಷ್ಟು ಇರ್ತದೆ, 8 ಇಂಚ್ ಇರ್ತದೆ. ವಿಡ್ತ್ ಎಷ್ಟು ಇರ್ತದೆ, 9 ಇಂಚು ಇರ್ತದೆ. 9-8 ಇಂಚ್ ಇರ್ತದೆ. ಲೆಂತ್ ಟೋಟಲ್ 12 ಇಂಚ್ ಇರ್ತದೆ. 1 ಫೀಟು ಅಷ್ಟು ಇದರ ಒಂದು ಸೈಜ್. ಇದು ನಾನು ಹೇಳಿದಲ್ಲ, ನಾನು ಫ್ರೆಂಡಿನಲ್ಲಿ ಕೇಳಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟದಷ್ಟೇ. ಇವತ್ತು ನಾವು ಕೆಂಪು ಕಲ್ಲಿನ ಕೋರೆಗೆ ಹೋಗುವ. ಇವತ್ತು ನಾವು ಟ್ರಾವೆಲಿಂಗ್ ಮಾಡಲಿಕ್ಕಿಲ್ಲ, ಅದರ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ನಮ್ಮ ಹತ್ತಿರದಲ್ಲಿ ಒಂದು ಚಿಕ್ಕ ಒಂದು ಕೋರೆ ಉಂಟು, ತುಂಬ ಕೋರೆ ಉಂಟು, ಕಲ್ಲಿನ ಕೋರೆ ಉಂಟು. ಇದರಲ್ಲಿ ಕೆಲಸ ಮಾಡೋದಿಲ್ಲ, ಅದಕ್ಕೆ ಹೋಗಿ ಬರುವ ನಾವು. ಈ ಬೆಂಗಳೂರಲ್ಲೆಲ್ಲ ಕೆಂಪು ಕಲ್ಲಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟುದಿಲ್ಲ, ಇಲ್ಲಿಂದ ಕೊಂಡೋಗಿ ಅಲ್ಲಿ ಕಟ್ಟುತ್ತಾರೆ ಅಷ್ಟೇ. ಅಲ್ಲಿ ಕೆಂಪು ಕಲ್ಲೆಲ್ಲ ಸಿಗುದಿಲ್ಲ. ಮತ್ತೆ ಎಲ್ಲ ಜಾಗದಲ್ಲಿ ಕೆಂಪು ಕಲ್ಲಲ್ಲಿ ಕಟ್ಟುದಿಲ್ಲ, ಬೇರೆ ಬೇರೆ ಕಲ್ಲಲ್ಲಿ ಕಟ್ಟುತ್ತಾರೆ. ಈ ಬೆಂಗಳೂರಲ್ಲೆಲ್ಲ ಬೇರೆ ಕಲ್ಲಲ್ಲಿ ಕಟ್ಟುದು, ಅದು ಚಿಕ್ಕ ಸೈಜಲ್ಲಿ ಇರುವುದು ಆ ಕಲ್ಲೆಲ್ಲ. ನಾನು ನೋಡಿದ್ದೇನೆ, ಬೆಂಗಳೂರ ಕೆಲವು ಬಿಲ್ಡಿಂಗ್ ಎಲ್ಲ ನೋಡಿದ್ದೇನೆ ನಾನು. ಅದು ಇಟ್ಟಿಗೆ ತರ ಇರ್ತದೆ. ಇಟ್ಟಿಗೆ ಅಲ್ಲ, ಒಂದು ಕಲ್ಲೇ. ಅದು ಒಂದು ಆರ್ಟಿಫಿಷಿಯಲ್ ಆಗಿ ಮಾಡುವ ಒಂದು ಕಲ್ಲಾಗಿರ್ಬೋದು, ನನಗೆ ಗೊತ್ತಿಲ್ಲ. ಇದು ನಾವು ಭೂಮಿಯಿಂದ ಕಟ್ ಮಾಡಿ ಸೈಜ್ ಮಾಡಿ ತೆಗೆಯುವ ಒಂದು ಕಲ್ಲು. ಅದರ ಸೈಜ್ ಎಲ್ಲ ಆಗ ಹೇಳಿದ್ದೇನೆ, ಬೇಕಾದ್ರೆ ಸ್ಕ್ರೀನಲ್ಲಿ ಕೊಡ್ತೇನೆ. ಇದು ನಮ್ಮ ಊರಿನ ದೊಡ್ಡ ಕಲ್ಲಿನ ಕೋರೆ. ಇದಕ್ಕಿಂತ ದೊಡ್ಡ ಕಲ್ಲಿನ ಕೋರೆ ಉಂಟು. ಇದು ನಮ್ಮ ಊರಿನ ದೊಡ್ಡ ಕಲ್ಲಿನ ಕೋರೆ. ಇದು ಇಲ್ಲಿ ಒಂದು ಚಿಕ್ಕ ಕಲ್ಲಿನ ಕೋರೆ ಉಂಟು. ಇದರಲ್ಲಿ ಕೆಲಸ ಮಾಡುದಿಲ್ಲ ನೋಡಿ. ಇದರಲ್ಲಿ ಜಾಸ್ತಿ ಕೆಲಸ ಮಾಡುದು ಹಿಂದಿಯವರು, ಬೆಂಗಾಳಿಯವರು ಜಾಸ್ತಿ. ನಮ್ಮವರು ಇರ್ತಾರೆ ನೋಡಿ. ಇದು ಕಲ್ಲಿನ ಕೋರೆ, ಚಿಕ್ಕ ಒಂದು ಕಲ್ಲಿನ ಕೋರೆ. ಇದರಲ್ಲಿ ಕೆಲಸ ಮಾಡುದಿಲ್ಲ. ಇದೆಲ್ಲ ವೇಸ್ಟ್ ಕಲ್ಲು. ಇದು ಫಸ್ಟ್ ಕಲ್ಲಲ್ಲ, ನೋಡ್ಲಿಕ್ಕೆ ಚಂದ ಉಂಟು. ಇದೆಲ್ಲ ವೇಸ್ಟ್ ಕಲ್ಲು. ನಾವು ಅಲ್ಲಿಗೆ ಹೋಗಿ ಬರುವ. ಇಲ್ಲಿ ಸೌಂಡ್ ಕೇಳ್ತಲ್ಲ, ಇದು ಕಲ್ಲಿನ ಕೋರೆನ ಮಿಷಿನ್ ಸೌಂಡು. ಅದರ ಸೌಂಡ್ ಭಯಂಕರ ಸೌಂಡು, ಕಿವಿ ಕಿರಿಕಿರಿ ಅಂತದೆ ಅದರ ಸೌಂಡ್ ಕೇಳಿ. ಇದೊಂದು ಸಾಧಾರಣ ಚಿಕ್ಕ ಕಲ್ಲಿನ ಕೋರೆ. ಇದಕ್ಕಿಂತ ದೊಡ್ಡ ದೊಡ್ಡ ಕಲ್ಲಿನ ಕೋರೆ ಉಂಟು. ಇದು ಸಾಧಾರಣ ಒಂದು ಚಿಕ್ಕ ಕಲ್ಲಿನ ಕೋರೆ. ಇದೆಲ್ಲ ನೋಡ್ಲಿಕ್ಕೆ ಚಂದ ಉಂಟು. ಈ ಕಲ್ಲೆಲ್ಲ ಇದೆಲ್ಲ ವೇಸ್ಟ್ ಕಲ್ಲು. ಇದರಲ್ಲಿ ಕಂಪೌಂಡ್ ಎಲ್ಲ ಕಟ್ಟಿದ್ದಾರೆ. ನನ್ನ ಮನೆಯ ಕಂಪೌಂಡ್ ಇದರಲ್ಲಿ ಕಟ್ಟಿದ್ದು. ಆದ್ರೆ ಒಯ್ಗೆ ಸಿಮೆಂಟ್ ಎಲ್ಲ ತುಂಬಾ ಬೇಕಾಗ್ತದೆ. ಈ ಕಲ್ಲಿನಲ್ಲಿ ಕಂಪೌಂಡ್ ಕಟ್ಟಿದ್ದಾರೆ. ಇದರಲ್ಲಿ 2 ಕ್ಯಾಟಗರಿ ಬರ್ತದೆ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಮತ್ತೊಂದು ವೇಸ್ಟ್ ಕಲ್ಲು. ಆ ರೀತಿಯಲ್ಲಿ ಕ್ಯಾಟಗರಿ ಬರ್ತದೆ. ನನಗೆ ಗೊತ್ತಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇದರ ಸೈಜ್, ಕಲ್ಲಿನ ಸೈಜ್ ನಾನು ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ. ನನ್ನ ಫ್ರೆಂಡ್ ಕೊಟ್ಟಿದ್ದಾನೆ. ಇಲ್ಲಿ ಒಂದು ದೊಡ್ಡ ಹೊಂಡ ಉಂಟು, ಅಲ್ಲಿ ಒಂದು ದೊಡ್ಡ ಹೊಂಡ ಉಂಟು. ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದೆಲ್ಲ ಜಾಗ್ರತೆ ಮಾಡಬೇಕು. ಈ ಕಲ್ಲಿನ ಕೋರೆಗೆ ಬರುವಾಗ ತುಂಬಾ ಜಾಗ್ರತೆ ಮಾಡಬೇಕು. ಇಲ್ಲಿ ಈಗೆಲ್ಲ ಹೊಂಡ ಇರ್ತದೆ, ಮಣ್ಣೆಲ್ಲ ಗಟ್ಟಿ ಇರುವುದಿಲ್ಲ, ಹಾಗೆ ಜಾಗ್ರತೆ ಮಾಡಬೇಕು. ಕೆಲವು ಕಲ್ಲಿನ ಕೋರದಲ್ಲಿ ರೌಂಡ್ ಆಕೃತಿಯಲ್ಲಿ ಕಲ್ಲಿನ ಕೋರೆ ತೆಗಿತಾರೆ. ಅದು ಭಯಂಕರ ಡೇಂಜರ್. ಅದರಲ್ಲಿ ಮಳೆ ಬಂದು ನೀರು ನಿಂತರೆ ಅಲ್ಲಿ ಹೋಗುವಾಗ ಜಾರು ಬಿದ್ದರೆ ಭಯಂಕರ ಡೇಂಜರ್ ಈ ಕಲ್ಲಿನ ಕೋರೆ. ಇದರಲ್ಲೇ ಹಾಗೆಲ್ಲ ನೀರೆಲ್ಲ ನಿಲ್ಲಿಕ್ಕಿಲ್ಲ, ನೀರೆಲ್ಲ ಹೋಗ್ಲಿಕ್ಕೆಲ್ಲ ದಾರಿ ಉಂಟು. ಇದು ರೌಂಡ್ ಆಕೃತಿ ಅಲ್ಲ, ಸ್ವಲ್ಪ ಸ್ಕ್ವೇರ್ ಆಕೃತಿಯಲ್ಲಿ ಒಂದು ಸೈಡಲ್ಲಿ ಬಿಟ್ಟಿರುವುದು. ಕೆಲವೆಲ್ಲ ರೌಂಡ್ ಆಕೃತಿಯಲ್ಲಿ ಇರ್ತದೆ, ಬಾವಿ ತರ ಇರ್ತದೆ ಕೆಲವು ಕಲ್ಲಿನ ಕೋರೆ. ಏರಿಯಾದಲ್ಲಿ ಹಾಗೆ ನಾನು ಕಾಣಲಿಲ್ಲ, ಕೆಲವು ಏರಿಯಾದಲ್ಲಿ ಇರ್ತದೆ ಹಾಗೆ. ಇದು ನೋಡ್ಲಿಕ್ಕೆ ಸ್ವಲ್ಪ ಡೇಂಜರ್ ತರ ಉಂಟು ನೋಡಿ. ಇದು ಕಲ್ಲು ತೆಗೆದು 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 ಒಂದು ಬಾಂಡಿಲ್ ತರ ಆಗಿದೆ ನೋಡಿ, ಬಾಂಡಿಲ್ ತರ ಆಗಿದೆ. ಹಾಗೆ ಈ ಕಲ್ಲಿನ ಕೋರೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ, ಇದು ಜಸ್ಟ್ ಇನ್ಫಾರ್ಮೇಶನ್ ವಿಡಿಯೋ. ನನಗೆ ಏನು ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗೆ ನಿಮಗೆ ಪ್ರೆಸೆಂಟೇಷನ್ ಮಾಡಿದಷ್ಟೇ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.